ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಗ್ರಾಮದ ಸರ್ಕಾರಿ ಬಾಲಕರ ಆವರಣದಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಆಯೋಜನೆ ಮಾಡಿದ್ದ 75ನೇ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಅಧ್ಯಕ್ಷರಾದ ಸೈಯದ್ ಶಾನವಾಜ್ ಧ್ವಜಾರೋಹಣ ನಡೆಸಿಕೊಟ್ಟರು. ವೈಎನ್ ಹೊಸಕೋಟೆ ಪಟ್ಟಣದ ಎಲ್ಲಾ ಶಾಲಾ ವಿದ್ಯಾರ್ಥಿಗಳಿಂದ ಪಥಸಂಚಲನ ಮಾಡಲಾಯಿತು. ಕಾರ್ಯಕ್ರಮದ ಪ್ರಧಾನ ಭಾಷಣವನ್ನು ಸರ್ಕಾರಿ ಬಾಲಕರ ಪಾಠಶಾಲೆಯ ಮುಖ್ಯ ಶಿಕ್ಷಕರಾದ ಐಎ ನಾರಾಯಣಪ್ಪ ಮಾಡಿದರು. ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶಂಕರಪ್ಪ, ವಾಸವಿ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ಡಾ ಪ್ರೇಮ ಯೋಗಿ, ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಆಂಜನಪ್ಪ ಗ್ರಾಮದ ಗೃಹರಕ್ಷಕ ದಳ ಕಚೇರಿಯಲ್ಲಿ ಧ್ವಜಾರೋಹಣ ನಡೆಸಿಕೊಟ್ಟರು. ವರದಿ ನಂದೀಶ್ ನಾಯ್ಕ, ಪಾವಗಡ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಅಂಬೇಡ್ಕರ್ ರಚನೆ ಮಾಡಿರುವಂತಹ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಜೀವನವನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ ನಾವೇನು ಕೂತಿದ್ದೀವಿ ವೇದಿಕೆಯಲ್ಲಿ ಎಲ್ಲರೂ ಸಹ ಸಂವಿಧಾನದ ಬದ್ಧವಾಗಿ ನಿಮಗಿರುವಂತಹ ಹಕ್ಕುಗಳನ್ನು ಬಳಸಿಕೊಂಡು ಅದರ ಪ್ರಯೋಜನವನ್ನು ಪಡ್ಕೊಂಡು ತಾವೆಲ್ಲ ಈ ವೇದಿಕೆಯಲ್ಲಿ ಕೂತಿದ್ದೀರಿ. ನಾವೆಲ್ಲರೂ ಸಹ ಇಡೀ ನಮ್ಮ ಜೀವಮಾನದಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಸಹ ನೆನೆಸಬೇಕು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನೆನೆಸ್ಕೋಬೇಕು. ಕರಡು ಸಮಿತಿಯ ರಚನೆ ಅಧ್ಯಕ್ಷರಾದ ಸಂದರ್ಭದಲ್ಲಿ ಸಾಕಷ್ಟು ಇಲ್ಲಿ ನಾವು ಭಾರತೀಯ ಇತಿಹಾಸ ನೋಡ್ತಾ ಹೋದಾದ್ರೆ ಪ್ರಾವಿನ್ಸ್ ಅಂದರೆ ಬ್ರಿಟಿಷ್ ಪ್ರಾವಿನ್ಸಸ್ ಅಂಡ್ ಪ್ರಿನ್ಸಸ್ ಪ್ರಾವಿನ್ಸಸ್ ಅಂತೇಳಿ ಎರಡು ವಿಭಾಗವಿದ್ದು, ಅಂದರೆ ನೇರವಾಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಂತಹ ಸಂಸ್ಥಾನಗಳು ಮತ್ತು ಬ್ರಿಟಿಷರಿಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಆಡಳಿತ ನಡೆಸಿರುವಂತಹ ಸ್ಥಳೀಯ ರಾಜ್ಯ ಸಂಸ್ಥಾನಗಳು. ಆ ಎಲ್ಲ ಸಂಸ್ಥಾನಗಳಿಂದ ಸಂವಿಧಾನ ರಚನಾ ಸಭೆಗೆ 389 ಜನ ಇದ್ದಾರೆ. ಆದರೆ ಆ ಎಲ್ಲ ಸದಸ್ಯರಲ್ಲಿ ಪ್ರಥಮ ಸಭೆ ಮಾಡಿದಾಗ 1946ರಲ್ಲಿ ಕೇವಲ 211 ಜನ ಭಾಗವಹಿಸ್ತಾರೆ. ವಿವಿಧ ಸಮಿತಿಗಳು ರಚನೆ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಸಂವಿಧಾನ ಕರಡು ಸಮಿತಿಯ ರಚನೆ ಮಾಡಿ ಅದರ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅವರು ಸುಮಾರು 2 ವರ್ಷಗಳು 11 ತಿಂಗಳು 18 ದಿನಗಳ ಕಾಲ ಸಂವಿಧಾನದ ರಚನಾ ಕಾರ್ಯ ಅದನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಒಂದು ಕಡೆ ಹೇಳ್ತಾರೆ, ಕೃಷ್ಣಮಾಚಾರ್ಯ ಎನ್ನುವಂಥ ಸಂವಿಧಾನ ಕರಡು ಸಮಿತಿಗಳ ಸದಸ್ಯರೇ ಹೇಳ್ತಾರೆ, ಬಾಬಾ ರಾಜೇಂದ್ರ ಪ್ರಸಾದ್ ಅವರನ್ನು ಅಡ್ರೆಸ್ ಮಾಡ್ತಾರೆ. ಅವರು ಅಧ್ಯಕ್ಷರೇ, ಕರಡು ಸಮಿತಿಯಲ್ಲಿ 7 ಜನ ಸದಸ್ಯರಿದ್ದರೂ ಸಹ ಒಬ್ಬರು